ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವಾಗಿ ತಬ್ಬಿದ್ದಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ ಅಂತ ಕೇಳ್ತಾರೆ. ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ವುಮೆನ್ ಎಂಪವರ್ಮೆಂಟ್ ಆಗೋದು ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಸಪೋರ್ಟ್ ಮಾಡಿದಾಗ. ಸೊ ಇವಾಗ ಎಂಪವರ್ಮೆಂಟ್ ಅಂದ್ರೆ ನಾವು ಗಂಡಸರಿಗಿಂತ ಜಾಸ್ತಿ ಅಂತ ಖಂಡಿತವಾಗ್ಲೂ ತೋರ್ಸ್ಕೊಳ್ಳೋದಲ್ಲ. ಈ ನಮ್ಮ ಗೋಲನ್ನ ಅಚೀವ್ ಮಾಡೋದ್ರಲ್ಲಿ ನಮ್ಮ ಫೋಕಸ್ ಇದ್ರೆ, ನಮಗೇನ್ ಬೇಕು ಅನ್ನೋದು ನಮಗ್ ಗೊತ್ತಿದ್ರೆ, ಈ ತರದ ಅವಮಾನಗಳೇ ಒಂದಲ್ಲ ಒಂದಿನ ನಮಗೆ ಸನ್ಮಾನ ತಂದ್ಕೊಡುತ್ತೆ ಅಂತ ನಾನ್ ನಂಬಿದೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮಾರ್ಚ್ 8ನೇ ತಾರೀಕಿಗೆ. ಸೊ ಹಾಗಾಗಿ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಎಲ್ಲ ಫಿಮೇಲ್ ವ್ಯೂವರ್ಸ್ಗೆ, ನನ್ನ ಎಲ್ಲ ಮಹಿಳಾ ಮಣಿಗಳು, ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿರ, ಯಾರೆಲ್ಲ ನನ್ನ ವ್ಯೂವರ್ಸ್ ಆಗಿದ್ದೀರ, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ಕನ್ನಡ ಸಂಘ ಟೊರೊಂಟೊ ಏನಿದೆ, ನಮ್ಮ ಕೆನಡಾದ ಕನ್ನಡ ಸಂಘ ಟೊರೊಂಟೊ, ಇವರು ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಮಹಿಳಾ ದಿನಾಚರಣೆನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ. ಸೊ ಅದರಲ್ಲಿ ನನ್ನನ್ನು ಒಂದು ಗೆಸ್ಟ್ ಆಗಿ ಕರೆದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ ಬರುವಂತ ಇನ್ನಿಬ್ರು ಗೆಸ್ಟ್ ಅಂತ ಹೇಳಿದ್ರೆ, ಒಬ್ರು ಮಾಳವಿಕಾ ಅವಿನಾಶ್ ಅವರು, ನಮ್ಮ ಕನ್ನಡ ಚಿತ್ರರಂಗದ ಮಾಳವಿಕಾ ಅವಿನಾಶ್ ಅವರು, ಆಕ್ಟರ್, ಪೊಲಿಟಿಷಿಯನ್ ಅವರು. ಜೊತೆಗೆ ಇನ್ನೊಬ್ರು ಲತಾ ಪಾದ ಅಂತ ಹೇಳ್ಬಿಟ್ಟು, ಅವರು ಕನ್ನಡದವರೇ, ಕರ್ನಾಟಕದವರೇ, ಕೆನಡಾ ಬಂದು ತುಂಬಾ ವರ್ಷದಿಂದ ಇಲ್ಲಿ ಇದ್ದಾರೆ. ಅಂಡ್ ಶಿ ಈಸ್ ದ ಫಸ್ಟ್ ವುಮನ್ ಟು ರಿಸೀವ್ ದ ಆರ್ಡರ್ ಆಫ್ ಕ್ಯಾನಡಾ. ಅಂಡ್ ಇವಾಗ ಇಲ್ಲಿ ಬಂದ್ಬಿಟ್ಟು ಅವ್ರದೇ ಒಂದು ಡಾನ್ಸ್ ಅಕಾಡೆಮಿ ಎಲ್ಲ ಶುರು ಮಾಡಿ ಒಬ್ಬ ಒಳ್ಳೆ ವೆಲ್ ನೋನ್ ಕನ್ನಡಿಗ ಅವರು ನಮ್ಮ ಕೆನಡಾದಲ್ಲಿ. ಸೊ ಅವರು ಒಬ್ರು ಗೆಸ್ಟ್ ಆಗಿದ್ದಾರೆ. ಸೊ ಈ ಇಬ್ರು ಗೆಸ್ಟ್ಗಳ ಜೊತೆಗೆ ನನಗೂ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಕನ್ನಡ ಸಂಘದವರು. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಫಂಕ್ಷನ್. ಅದು ಶುರು ಆಗಕ್ಕೆ ಕಾಯ್ತಾ ಇದ್ದೀನಿ. ಆಕ್ಚುಲಿ ಫುಲ್ಲು ಒಳಗಡೆಯಿಂದ ನರ್ವಸ್ ಆಗ್ತಾ ಇದೆ, ಡಿಗ್ ಅಂತ. ಅವರೆಲ್ಲ ತುಂಬಾ ದೊಡ್ಡವರು, ಏನೋ ದೊಡ್ಡದಾಗಿ ಅಚೀವ್ ಮಾಡಿದ್ದಾರೆ. ಅವ್ರ ಮಧ್ಯದಲ್ಲಿ ನಾನು ಒಬ್ಳು ಸಣ್ಣ ಒಂದು ಅಚೀವರ್ ಅಷ್ಟೇ. ಏನು ಅಚೀವರು ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ಒಂಥರ ಅನ್ಸುತ್ತೆ. ಏನು ಅಚೀವ್ಮೆಂಟ್ ಅಂತದ್ದೇನೂ ಮಾಡಿಲ್ಲ ನಾನು. ಸೊ ಸ್ಟಿಲ್ ಲುಕಿಂಗ್ ಫಾರ್ವರ್ಡ್ ಟು ದಟ್ ಫಂಕ್ಷನ್ ಶುರು ಆಗಕ್ಕೆ. ಸ್ವಲ್ಪ ಏನು ಮಾತಾಡೋದು ಅಂತ ಆಲ್ರೆಡಿ ರೆಡಿ ಆಗಿದ್ದೀನಿ. ಒಂದು ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆನೇ ಹೇಳೋಣ ಅಂತ. ಸೊ ನೋಡಬೇಕು ಹೆಂಗೆ ಹೋಗುತ್ತೆ ಫಂಕ್ಷನ್ ಅಂತ. ನರ್ವಸ್ ಆಗಿ ಏನೇನೋ ಹೇಳ್ತೀನೇನೋ ಅಂತ ಭಯ ಆಗಿದೆ ಆ್ಯಕ್ಚುಲಿ. ಐ ಹೋಪ್ ಎವ್ರಿಥಿಂಗ್ ಗೋಸ್ ವೆಲ್. ಸೊ ನೋಡೋಣ. ಮೂರು ಪೇಜ್ ಬರ್ದಿದ್ದೀನಿ ಆ್ಯಕ್ಚುಲಿ. ಬಟ್ ಇವಾಗ ಟೆನ್ಷನ್ ಆಗ್ತಾ ಇದೆ, ಅಲ್ಲಿ ಮರ್ತೋಗ್ಬಿಟ್ಟು ಒಂದು ಪೇಜ್ ಆದರೂ ಹೇಳ್ತೀನೋ ಇಲ್ವೋ ಅಂತ. ಅದರಲ್ಲೂ ಅವ್ರು ಮಾಳವಿಕಾ ಮ್ಯಾಮು ಅವ್ರ ಮುಂದೆ ಎಲ್ಲ ಒಂದು ಮಾತಾಡೋದು ಅಂದರೆ ಒಂಥರ ಭಯ ಇದೆ. ಸೊ ಏನೇನೋ ಹೇಳ್ತಾ ಇದ್ರೆ ಅಷ್ಟೇ ಸಾಕು. ದೇವ್ರ ಹತ್ರ ಅಷ್ಟೇ ಕೇಳ್ಕೊಂಡಿದ್ದು ನಾನು, ಏನು ಸರಿಯಾಗಿ ಹೇಳ್ತೀನೋ ಇಲ್ವಾ, ಏನೇನೋ ಹೇಳ್ತಾ ಇದ್ರೆ ಸಾಕು ಅಷ್ಟೇ ಅಂತ. ಸೊ ಅವಾಗ ನೆನ್ನೆಯಿಂದ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಏನೇನೋ ಸರ್ಕಸ್ ಮಾಡಿ ಲಾಸ್ಟಿಗೆ ಏನು ಸ್ಪೀಚ್ ಹೇಳಿದೆ ಅಲ್ಲಿ ಎಕ್ಸಾಕ್ಟ್ಲಿ ಅಂತ ಹೇಳೋದನ್ನು, ಆ ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಇಂದಿನ ಕಾರ್ಯಕ್ರಮದ ಮತ್ತೊಬ್ಬ ವಿಶೇಷ ಅತಿಥಿ ಶ್ರೀಮತಿ ಮಾಳವಿಕಾ ಅವಿನಾಶ್. ಮಾಳವಿಕಾ ಅವರು ಕಲಾವಿದೆಯಾಗಿ ಸಮಾಜ ಸೇವೆಯಲ್ಲಿ, ರಾಜಕೀಯದಲ್ಲಿ ಸಕ್ರಿಯವಾಗಿ ಇರುವುದಲ್ಲದೆ ಕರೆಂಟ್ ಅಫೇರ್ಸ್ನ ಬಗ್ಗೆ ವಿಮರ್ಶಕರಾಗಿ ಮತ್ತು ಒಳ್ಳೆಯ ವಾಗ್ಮಿಯಾಗಿ ಹೆಸರು ಮಾಡಿರುವಂಥವರು. ಶ್ರೀಮತಿ ಪ್ರಜ್ಞಾ ಜೈನ್ ಕೆನಡಾಕ್ಕೆ ಬಂದು ಸುಮಾರು 2 ವರ್ಷಗಳಷ್ಟೇ ಆಗಿರುವುದು ಮತ್ತು ಅವರ ಯೂಟ್ಯೂಬ್ ಬ್ಲಾಗ್ ಕೇವಲ 1 ವರ್ಷದಷ್ಟು ಹಿಂದೆಯೇ ಪ್ರಾರಂಭ ಮಾಡಿದ್ದರೂ ಅತ್ಯಂತ ಜನಪ್ರಿಯ ವ್ಲಾಗರ್ ಆಗಿರುವುದಲ್ಲದೆ ಕನ್ನಡ ಭಾಷೆಯಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಿಮ್ಮ ಅನುಭವಗಳು ಹೇಗೋ ಹಾಗೆ ಅದನ್ನು ಸರಳವಾಗಿ ಅವರ ಮಗನ ಜೊತೆ ಬಹಳ ಆಕರ್ಷಕವಾಗಿ ವಿವರಿಸುತ್ತಾರೆ. ಶ್ರೀಮತಿ ಪ್ರಜ್ಞಾ ಜೈನ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈ ಆನ್ಲೈನ್ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರನ್ನ ಭೇಟಿ ಆಗ್ತಾ ಇರೋದು ಬಹಳ ಸಂತೋಷವಾಗ್ತಾ ಇದೆ. ನಾನು ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತಾಡ್ತೀನಿ. ಇದು ಕನ್ನಡದ ಸಂಘ ಆಗಿರೋದ್ರಿಂದ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನನಗೆ ಮುಂಚೆ ಮಾತಾಡಿದಂತಹ ಎಲ್ಲರಿಗೂ ಮತ್ತು ನನ್ನ ನಂತರ ಮಾತಾಡುವಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಎಲ್ಲರೂ ತಮ್ಮದೇ ಆದ ಕ್ಷೇತ್ರಗಳಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾದ ಅಪಾರವಾದ ಅನುಭವವನ್ನ ಹೊಂದಿರುವಂತವರು ತಮ್ಮ ಕ್ಷೇತ್ರಗಳಲ್ಲಿ. ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವಾಗಿ ತಬ್ಬಿದ್ದಾಕೆ,
ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕೆ ಅಂತ ಕೇಳ್ತಾರೆ. ಒಬ್ಬ ಗೃಹಿಣಿಯಾಗಿರೋದು ಬಹಳ ಕಷ್ಟದ ಕೆಲಸ, ಸಾಮಾನ್ಯದ ಕೆಲಸ ಅಲ್ಲ. ನಾವು ಅಡಿಗೆಯವ್ರಿಗೆ ಅಡಿಗೆ ಮಾಡುವಂತ ಬಿಟ್ಟು ಆಚೆ ಹೊಟ್ಟೋಗ್ತೀವಿ. ಆ ಎಲ್ಲರ ಮನಸ್ಸುಗಳಿಗೆ ಸಂತೋಷ ಕೊಡುವಂತಹ ಅಡಿಗೆ ಮಾಡೋದು, ಮಕ್ಕಳನ್ನ ಸಾಕಿ ಬೆಳೆಸೋರು, ನಾಳೆ ದಿವಸ ಅದೇ ಮಗು ತಾನೇ ಹೋಗಿ ನರೇಂದ್ರ ಮೋದಿ ಆಗೋದು. ಆ ತಾಯಿಯ ಜವಾಬ್ದಾರಿ ಅಷ್ಟೇ ಇದ್ದೇ ಇರುತ್ತಲ್ಲ. ಹಾಗಾಗಿ ಯಾವುದನ್ನು ನಾವು ಕ್ಷುಲ್ಲಕವಾಗಿ, ತುಚ್ಛವಾಗಿ, ಕೇವಲವಾಗಿ ಅನ್ಕೊಳ್ಬಾರ್ದು. ನಾವು ಮಾಡೋ ಎಲ್ಲ ಕೆಲಸದಲ್ಲಿ ನಮಗ್ ಪ್ರೀತಿ ಇದ್ರೆ, ಒಂದು ತುಳಸಿ ಗಿಡ ಸಾಕೋದ್ರಲ್ಲೂ ಪ್ರೀತಿ ಇದ್ರೆ ಆ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಪ್ರತಿಯೊಂದರಲ್ಲೂ ಆಸಕ್ತಿಯಿಂದ ಮಾಡಿದ್ರೆ, ನನಗಿಲ್ವಲ್ಲ ಅಂತ ಅನ್ಕೊಳ್ಳೋಕ್ಕಿಂತ ನನಗಿರೋದನ್ನ ಇಟ್ಕೊಂಡು ನಾನು ಸಂತೋಷ ಪಟ್ರೆ ಆಗ ಇನ್ನು ಹೆಚ್ಚು ಹೆಚ್ಚು ನಾವು ಅರಳೋಕ್ ಸಾಧ್ಯ ಅಂತ ನನಗನ್ಸುತ್ತೆ. ನನ್ಗೆ ಇವತ್ತು ನಮ್ಮ ಕನ್ನಡದವರೇ ಆದ ಯೂಟ್ಯೂಬರ್ ಪ್ರಜ್ಞಾ ಜೈನ್ ಅವರನ್ನು ಪರಿಚಯಿಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಇವರು ಮೂಲತಃ ದಕ್ಷಿಣ ಕನ್ನಡದ ಜಿಲ್ಲೆಯ ಪುತ್ತೂರಿನವರು. ಪ್ರಜ್ಞಾ ಅವರು ಕೆನಡಾಗೆ ಬಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 45,000 ಸಬ್ಸ್ಕ್ರೈಬರ್ಸ್ ಇವರಿಗೆ. ಕೆನಡಾದ ಬಗ್ಗೆ ಎಲ್ಲಾ ವಿಷಯಗಳ ಮಾಹಿತಿ ನಿಮ್ಗೆ ಅವರ ವಿಡಿಯೋಸ್ ನಲ್ಲಿ ದೊರಕುತ್ತದೆ. ಕೆನಡಾ ವೆದರ್, ಟೂರಿಸ್ಟ್ ಅಟ್ರಾಕ್ಷನ್ಸ್, ಇಮಿಗ್ರೇಷನ್ ಪ್ರಾಸೆಸ್, ಎಜುಕೇಶನ್, ಹೆಲ್ತ್ ಸರ್ವಿಸಸ್, ಹೀಗ ಅನೇಕ ವಿಷಯಗಳ ಮಾಹಿತಿ ನಿಮಗೆ ಅವರ ವಿಡಿಯೋಸ್ ನಲ್ಲಿ ದೊರಕುತ್ತದೆ. ನನಗೆ ಪರ್ಸನಲ್ ಆಗಿ ಅವರ ಮತ್ತು ಅವರ ಮಗನ ಸಂಭಾಷಣೆ ನೋಡೋದಕ್ಕೆ ತುಂಬಾ ಇಷ್ಟ. ಪಿಜ್ಜಾ ರೆಸಿಪಿ ಮತ್ತೆ ಸಮಂತ ಮತ್ತು ಪರಿಣಿತಿ ಅವರ ಭೇಟಿ ಮಾಡಿದ್ದು ವಿಡಿಯೋಗಳು ತುಂಬಾ ಚೆನ್ನಾಗಿದೆ. ಆದಷ್ಟು ಬೇಗ ನಿಮ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊಳ್ತೀವಿ. ನಿಮಗೆ ಕನ್ನಡದ ಸಂಘದ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಪ್ರಜ್ಞಾ ಅವರೇ. ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಅವರೇ. ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ಕೇಳಿರುವಂತ ಒಂದು ಕ್ವೆಶ್ಚನ್ ಅಂತ ಹೇಳಿದ್ರೆ, ನಾವು ಇಂಡಿಯಾದಲ್ಲಿ ಇದ್ಕೊಂಡು ಕೆನಡಾದಲ್ಲಿರೋ ಜಾಬ್ಗೆ ಅಪ್ಲೈ ಮಾಡಬಹುದಾ ಅಂತ. ಫಾಲ್ ಸೀಸನ್ ಕಲರ್ಸ್ ನೋಡಕ್ ಇಷ್ಟ ಇರೋರ್ಗೆ ಇದು ಹೆವೆನ್ ಅಂತ ಹೇಳ್ಬೋದು. ಇಲ್ಲಿ ಎಷ್ಟೇ ಸ್ನೋ ಬಿದ್ರು, ಎಷ್ಟೇ ಸ್ನೋ ಫಾಲ್ ಆಗ್ಲಿ, ಎಷ್ಟೇ ಚಳಿ ಇದ್ರು ಇಲ್ಲಿ ಲೈಫ್ ಏನು ಸ್ಟಾಪ್ ಆಗಲ್ಲ. ಇವತ್ತಿನ ಈ ಒಂದು ಬ್ಲಾಗ್ ನಲ್ಲಿ ನಾನು ಕೆನಡಾ ಎಜುಕೇಶನ್ ಸಿಸ್ಟಮ್ ಹಾಗೆ ಹೆಲ್ತ್ ಕೇರ್ ಸಿಸ್ಟಮ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ ದ ವೇ ಫ್ರಮ್ ನೈಗ್ರಾ ಫಾಲ್ಸ್. ಹ್ಯಾಪಿ ದೀಪಾವಳಿ. ಐಸ್ ರಿಂಕ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂಡ್ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ದ ಸ್ಕೇಟರ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಬೈ ಬೈ. Thank you. ಧನ್ಯವಾದಗಳು ನನ್ನ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲಾ ಮಹಿಳಾ ಮಣಿಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ನನಗೆ 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಕನ್ನಡ ಸಂಘ ಟೊರೊಂಟೊ ಇವರಿಗೂ ನನ್ನ ಧನ್ಯವಾದಗಳು. ಒಂದು ಮೊದಲನೇ ಸರಿ ಈ ತರ ಒಂದು ವೇದಿಕೆಯಲ್ಲಿ ಮಾತಾಡೋ ಅವಕಾಶ ಸಿಗ್ತಾ ಇದೆ ಇಷ್ಟೊಂದು ಗಣ್ಯರ ಮುಂದೆ. ಆಫ್ಟರ್ ಅ ಲಾಂಗ್ ಟೈಮ್ ಕಾಲೇಜ್ ಡೇಸ್ ಅಲ್ಲಿ ಒಂದ್ ಸ್ವಲ್ಪ ಸ್ಟೇಜ್ ಹತ್ತಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದು ಬಿಟ್ರೆ ಇವಾಗ ತುಂಬಾ ಗ್ಯಾಪ್ ಆಯ್ತು. ಸೊ ಏನಾದ್ರೂ ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ತೀರಾ ಅಂತ ಅನ್ಕೊಂತೀನಿ. ಇವಾಗ ಮಾಳವಿಕಾ ಮ್ಯಾಮ್ ಮತ್ತೆ ಲತಾಪಾದ ಅವರ ಒಂದು ಮಾತುಗಳನ್ನ ಕೇಳಿ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ಅದ್ರ ಜೊತೆಗೆ ಐ ಥಿಂಕ್ ಈ ಒಂದು ಪ್ರೋಗ್ರಾಮ್ಗೆ ಒಂದು ಪರ್ಫೆಕ್ಟ್ ಗೆಸ್ಟ್ ಅಂತ ಹೇಳ್ಬೋದು. ಅವರಿಬ್ರು ಟ್ರೂ ಇನ್ಸ್ಪಿರೇಷನ್ ಅಂಡ್ ಒಂದು ಆಲ್ರೌಂಡರ್ ಇಬ್ರು. ಸೊ ಹಾಗಾಗಿ ಅವ್ರ ಜೊತೆ ಈ ಒಂದು ವೇದಿಕೆನ ಶೇರ್ ಮಾಡ್ಕೊಳಕ್ಕೆ ನನಗೆ ತುಂಬಾನೇ ಖುಷಿ ಅಂತ ಅನಿಸ್ತಾ ಇದೆ. ಸೊ ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ಅವಾಗ್ಲೇ ಅವ್ರು ಹೇಳ್ದಂಗೆ ನಾನು ಒಬ್ಳು ಸಾಧಾರಣ ಗೃಹಿಣಿ. ಇವಾಗ ಒಂದು ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಒಂದು 4 ಜನರಿಗೆ ಪರಿಚಯ ಆಗಿದ್ದೀನಿ ಅಷ್ಟೇ. ನಾನು ಅವಾಗ್ಲೇ ಸಾಧಾರಣ ಅಂತ ಹೇಳ್ದೆ. ಸೊ ಗೃಹಿಣಿ ಆಗಿರೋದು ಖಂಡಿತವಾಗ್ಲೂ ಸಾಧಾರಣ ಅಂತೂ ಅಲ್ವೇ ಅಲ್ಲ. ಅವಾಗ್ಲೇ ಮಾಳವಿಕಾ ಮ್ಯಾಮು ಅದನ್ನೇ ಹೇಳಿದ್ರು. ಗೃಹಿಣಿ ಆಗಿರೋರ್ಗೆ ಅವ್ರದೇ ಆದ ಚಾಲೆಂಜಸ್ ಇದೆ. ಸೊ ಐ ಥಿಂಕ್ ಇವಾಗಿನ ಕಾಲದಲ್ಲಿ ಗೃಹಿಣಿ ಆಗಿರೋದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವಾಗ ಮಹಿಳೆಯರು ಒಂದು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ಓದಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ಕೆಲಸ ತಗೊಂಡು ಸೊ ತುಂಬಾನೇ ಇಂಡಿಪೆಂಡೆಂಟ್ ಆಗಿ ಮುಂದುವರೆದಿದ್ದಾರೆ. ಸೊ ಹಾಗಾಗಿ ಇವಾಗ ಒಂದು ಒಳ್ಳೆ
ಸೊ ಯಾರಾದ್ರೂ ಇವಾಗ ನನ್ನ ಹತ್ರ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ನಾನು ಹೌಸ್ ವೈಫ್ ಅಂತ ಹೇಳಿದ್ರೆ ಒಂದ್ಸರಿ ಮೇಲಿಂದ ಕೆಳಗಡೆ ನೋಡ್ತಾರೆ, ಹೌಸ್ ವೈಫಾ ಅಂತ. ಸೊ ಯಾಕಂತ ಹೇಳಿದ್ರೆ ಇವಾಗ ಮುಂಚೆ ಗಂಡಸರಿಗೆ ಮಾತ್ರ ಒಂದು ಕೆಲಸ ಮಾಡೋದು ಮ್ಯಾಂಡೇಟರಿ ಅಂತ ಆಗ್ಬಿಟ್ಟಿತ್ತು. ಬಟ್ ಇವಾಗ ಆ ಕಾಲ ತುಂಬಾನೇ ಬದಲಾಗಿದೆ. ಇವಾಗ ಗಂಡಸರಿಗೆ ಕೆಲಸ ಮಾಡೋದು ಎಷ್ಟು ಮುಖ್ಯನೋ ಒಂದು ಹೆಣ್ಣಿಗೂ ಕೆಲಸ ಮಾಡಿ ಇಂಡಿಪೆಂಡೆಂಟ್ ಆಗೋದು ಅಷ್ಟೇ ಮುಖ್ಯ. ಸೊ ಹಾಗಾಗಿ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಟಾಕ್ಸ್ ಅ ಲಾಟ್ ಅಬೌಟ್ ವಿಮೆನ್ ಎಂಪವರ್ಮೆಂಟ್. ಇವಾಗ ಸ್ವಲ್ಪ ಓದ್ಬಿಟ್ಟು ಆಮೇಲೆ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಲೈಫೇ ಮುಗ್ದೋಯ್ತು ಅನ್ನೋ ಅಂತ ಕಾಲ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಸೊ ತುಂಬಾ ಖುಷಿ ಆಗುತ್ತೆ ಇವಾಗ ಒಂದು ಆತರ ಆಂಬಿಷಿಯಸ್ ಗರ್ಲ್ಸ್ ಅನ್ನ ನೋಡಿದಾಗ ಅವರ ಕಾಲ್ ಮೇಲೆ ನಿಂತ್ಕೊಳ್ದೆ ಅವರು ಮದುವೆ ಆಗಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಅಂತ ಒಂದು ಸಿಚುವೇಶನ್ ಇರೋದ್ರಿಂದ ಇವಾಗ ತುಂಬಾ ಖುಷಿ ಆಗುತ್ತೆ ನಾವು ಎಷ್ಟು ಮುಂದೆ ಬಂದಿದೀವಿ ಇವಾಗ ಅಂತ. ಸೊ ಇವತ್ತು ನಾವು ಒಂದು ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಸೊ ಈ ಒಂದು ವೇದಿಕೆ ಎಲ್ರಿಗೂ ಸಿಗಲ್ಲ ಮಾತಾಡಕ್ಕೆ, ಸೊ ನನಗ್ ಸಿಕ್ಕಿದೆ. ಸೊ ಈ ವೇದಿಕೆನ ನಾನು ಯೂಸ್ ಮಾಡ್ಕೊಂಡು ನಂತರನೇ ಗೃಹಿಣಿ ಆಗಿರೋರ್ಗೆ, ನಾನು ಒಬ್ಬ ಗೃಹಿಣಿಯಾಗಿ ಒಂದು ಅವ್ರಿಗೆ ಇನ್ಸ್ಪೈರ್ ಮಾಡಕ್ಕೆ, ಒಂದ್ ಸ್ವಲ್ಪ ಅವ್ರನ್ನ ಮೋಟಿವೇಟ್ ಮಾಡಕ್ಕೆ ಈ ಒಂದು ವೇದಿಕೆನ ಯೂಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಹೌಸ್ ವೈಫ್ ಆದಾಗಿಂದ ಎಲ್ಲೋ ಒಂದ್ ಸ್ವಲ್ಪ ಒಂದ್ ಕಡೆ ಅನ್ನಿಸ್ತಾ ಇತ್ತು, ಹೌಸ್ ವೈಫ್ ಆಗಿದ್ದೀನಿ ನಿಜ, ಹೊರಗಡೆ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು. ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗದೆ ಇದ್ರೆ ಏನಾಯ್ತು, ಮನೆಯಲ್ಲೇ ಇದ್ಕೊಂಡು ಏನಾದ್ರೂ ಒಂದು ಮಾಡ್ಬೇಕು ಅಂತ ಏನೋ ಒಂದು ಯಾವಾಗ್ಲೂ ಅನ್ನಿಸ್ತಾ ಇರ್ತಾ ಇತ್ತು. ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನನಗೆ ಯಾರು ಹೋಗ್ಬೇಡ ಅಂತ ಹೇಳಿಲ್ಲ. ಇಟ್ಸ್ ಮೈ ಪರ್ಸನಲ್ ಚಾಯ್ಸ್. ನನ್ನ ಕುಟುಂಬಕ್ಕೆ ನನ್ನ ಒಂದು ಅಗತ್ಯ ಜಾಸ್ತಿ ಇದೆ ಅಂತ ಅನ್ಸಿ ನಾನು ಮನೆಯಲ್ಲೇ ಗೃಹಿಣಿಯಾಗಿ ಇರಕ್ಕೆ ನನ್ನದೇ ಒಂದು ಚಾಯ್ಸ್ ಅದು. ಸೊ ಹಾಗಾಗಿ ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಈ ಒಂದು ಕಂಟ್ರಿಗೆ ಬಂದಾಗ ಏನು ಗೊತ್ತಿರಲ್ಲ, ನನ್ ಮಗನೂ ತುಂಬಾ ಚಿಕ್ಕವನಿದ್ದ. ಸೊ ಹಾಗಾಗಿ ನಾನು ಮನೆಯಲ್ಲೇ ಇದ್ಕೊಂಡು ಗೃಹಿಣಿಯಾಗಿರಕ್ಕೆ ಇಷ್ಟಪಟ್ಟೆ. ಸೊ ನಾನಿನ್ನು ಫಸ್ಟ್ ಸ್ಟೆಪ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬೋದು, ಒಂದು ಸಣ್ಣ ಚಾನಲ್ ಇನ್ನು. ಬಟ್ ಯೂಟ್ಯೂಬ್ ಅಲ್ಲಿ ಫಿಮೇಲ್ ಬ್ಲಾಗರ್ಸ್ ಅವರ ಸ್ವಂತ ಒಂದು ಬಲದಿಂದ 0 ಸಬ್ಸ್ಕ್ರೈಬರ್ ಇಂದ ಹಿಡಿದು ಇವಾಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ತನಕ ರೀಚ್ ಆಗಿ ಯೂಟ್ಯೂಬ್ ಇಂದ ಹೊರಗಡೆ ಹೋಗಿ ಒಂದು ಮೇನ್ ಸ್ಕ್ರೀನ್ ಟಿವಿಯಲ್ಲೆಲ್ಲ ಒಂದು ಅವಕಾಶ ಪಡ್ಕೊಂಡಿದ್ದಾರೆ. ಅಭಿನಯಿಸೋದು ಇನ್ನೊಂದೇನೋ ಒಂದು ಅವಕಾಶ ಪಡ್ಕೊಂಡು ಅಷ್ಟು ಮುಂದುವರೆದಿದ್ದಾರೆ. ಸೊ ಸಕ್ಸಸ್ ಆರ್ ಅಚೀವ್ಮೆಂಟ್ ನಾನಿವಾಗ 4 ಜನರಿಗೆ ಗೊತ್ತಾಗೋ ತರ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ನಾವಿವಾಗ ಏನೇ ಒಂದು ನಾನು ನನ್ನ ಫೀಲ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನಾವು ಅಚೀವ್ಮೆಂಟ್ 4 ಜನರಿಗೆ ಗೊತ್ತಾಗೋ ತರನೇ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾವು ಮಾಡೋ ಒಂದು ವಿಷಯದಲ್ಲಿ ನಮಗೆ ಸಮಾಧಾನ ಇದ್ರೆ, ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ, ಐ ಥಿಂಕ್ ಅದೇ ಒಂದು ರಿಯಲ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಸೊ ಒಂದು ಸಣ್ಣ ಕಾನ್ಫಿಡೆನ್ಸ್, ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡಿದ್ರೆ ಸಾಕು. ಅದಾದ್ಮೇಲೆ ಐ ಥಿಂಕ್ ಸ್ಕೈ ಇಸ್ ದ ಲಿಮಿಟ್. ಸೊ ಇವಾಗ ಎಷ್ಟೊಂದ್ ಜನ ಗೃಹಿಣಿಯಾಗಿ ಇರ್ತಾರೆ ಮನೆಯಲ್ಲೇನೆ. ಐ ಆಮ್ ಶ್ಯೂರ್ ಅವರಲ್ಲೂ ಒಬ್ರು ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಒಬ್ರು ಒಳ್ಳೆ ಸಿಂಗರ್ ಆಗಿರ್ಬೋದು, ಡ್ಯಾನ್ಸರ್ ಆಗಿರ್ಬೋದು, ಅಥವಾ ಒಳ್ಳೆ ಕುಕ್ ಆಗಿರ್ಬೋದು, ಅಥವಾ ಒಂದು ಲೀಡರ್ಶಿಪ್ ಸ್ಕಿಲ್ ಇರ್ಬೋದು, ಅವರಲ್ಲಿ ಚೆನ್ನಾಗಿ ಮಾತಾಡ್ಬೋದು. ಸೊ ಇಂಥದೆಲ್ಲ ಒಂದು ಖಂಡಿತವಾಗ್ಲೂ ಅವರಲ್ಲಿ ಕಲೆಗಳು ಇದ್ದೇ ಇರುತ್ತೆ. ಸೊ ನಾನ್ ಹೇಳೋದು ಇಷ್ಟೇ, ನಿಮ್ಗೆ ಬೇರೆ ಎಲ್ಲೋ ಇವಾಗ ಒಂದು ವೇದಿಕೆ ಸಿಗ್ತಾ ಇಲ್ವಾ, ನಿಮ್ಗೆ ಏನೋ ಒಂದು ನಿಮ್ಮ ಟ್ಯಾಲೆಂಟ್ ಅನ್ನು ತೋರ್ಸಕ್ಕೋ ಇನ್ನೇನೋ ಒಂದು ನಿಮ್ಗೆ ಬೇರೆ ಎಲ್ಲೋ ಒಂದು ವೇದಿಕೆ ಸಿಗ್ತಾ ಇಲ್ಲ ಅಂದ್ರೆ ನೀವೇ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ಳಿ. ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮುಂದುವರೆದಿದೆ ಅಂದ್ರೆ, ನಿನ್ನೆ ಅವನು ಒಬ್ಬ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ಮನುಷ್ಯ ಇವಾಗ ನೆಕ್ಸ್ಟ್ ಡೇ ಏನೋ ಒಂದು ಅವನ ಟ್ಯಾಲೆಂಟ್ ಇಂದ ಫೇಮಸ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ಇಡೀ ವರ್ಲ್ಡ್ ಫೇಮಸ್ ಆಗಿರ್ತಾನೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಅಚೀವ್ಮೆಂಟ್ ಏನಿದ್ರು ಮಾಡ್ಕೋಬಹುದು. ಸೊ ಸ್ಲೋ ಆಗಿ ಆದ್ರೂ ಒಂದಲ್ಲ ಒಂದಿನ ಅಚೀವ್ ಮಾಡೇ ಮಾಡ್ತೀರಾ ಏನೋ ಒಂದು ಲೈಫ್ ಅಲ್ಲಿ. ಸೊ ಅಡೆತಡೆಗಳು ಬಂದೇ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಜನಗಳು ತಮಾಷೆ ಮಾಡ್ಬೋದು, ನಿನಗೆ ಯಾಕೆ ಬೇಕು ಇವಾಗ ಇದೆಲ್ಲ ವಿಡಿಯೋಗಳಾಗಿರ್ಬೋದು, ಅಥವಾ ಸುಮ್ನೆ ಮನೆಯಲ್ಲೇ ಆರಾಮಾಗಿರ್ಬೋದಾಗಿತ್ತು, ಇದೆಲ್ಲ ಯಾಕೆ ಬೇಕು, ಈ ತರದ ಕಮೆಂಟ್ಸ್ ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಹೌದಲ್ವಾ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಸುಮ್ನೆ ಯಾಕಿದೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಸರಿದು ಬೇಡ ಅಂತ ಸುಮ್ನೆ ಕೂತ್ ಬಿಟ್ರೆ ಅಲ್ಲಿಗೆ ಐ ಥಿಂಕ್ ಕತೆ ಮುಗ್ದೇ ಹೋಗ್ಬಿಡುತ್ತೆ. ಆಮೇಲೆ ನಾವು ಮುಂದೆ ಬರಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಗೋಲನ್ನ ಅಚೀವ್ ಮಾಡೋದ್ರಲ್ಲಿ ನಮ್ಮ ಫೋಕಸ್ ಇದ್ರೆ, ನಮಗೇನ್ ಬೇಕು ಅನ್ನೋದು ನಮಗ್ ಗೊತ್ತಿದ್ರೆ, ಈ ತರದ ಅವಮಾನಗಳೇ ಒಂದಲ್ಲ ಒಂದಿನ ನಮಗೆ ಸನ್ಮಾನ ತಂದ್ಕೊಡುತ್ತೆ ಅಂತ ನಾನ್ ನಂಬಿದೀನಿ. ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ವುಮೆನ್ ಎಂಪವರ್ಮೆಂಟ್ ಆಗೋದು ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಸಪೋರ್ಟ್ ಮಾಡಿದಾಗ. ಸೊ ಇವಾಗ ಎಂಪವರ್ಮೆಂಟ್ ಅಂದ್ರೆ ನಾವು ಗಂಡಸರಿಗಿಂತ ಜಾಸ್ತಿ ಅಂತ ಖಂಡಿತವಾಗ್ಲೂ ತೋರ್ಸ್ಕೊಳ್ಳೋದಲ್ಲ. ಸೊ ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಜೊತೆ ಯಾರಾದ್ರೂ ಸ್ಟ್ರಗಲ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಫೀಲ್ಡ್ ಅಲ್ಲಿ ಆಗಿರ್ಬೋದು
ಅಥವಾ ಬೇರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು ಸ್ಟ್ರಗಲ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ನಮ್ ಜೊತೆಗೆ ಅವ್ರನ್ನ ಒಂದ್ ಸ್ವಲ್ಪ ಬೆಳೆಯೋಕೆ ಸಹಾಯ ಮಾಡ್ಬೇಕು. ಅವ್ರು ಸ್ಟ್ರಗಲ್ ಮಾಡ್ತಾ ಇದಾರೆ ಅಂದ್ರೆ ಒಳ್ಳೇದಾಯ್ತು, ನಮ್ಗ್ ಒಳ್ಳೇದಾಯ್ತು, ಅವ್ರು ಸ್ಟ್ರಗಲ್ ಮಾಡ್ತಾ ಇದಾರೆ ಅಂತ ನಾವು ಅವ್ರನ್ನ ಹಂಗೆ ಬಿಟ್ಬಿಟ್ರೆ ಐ ಥಿಂಕ್ ಅದು ವುಮೆನ್ ಎಂಪವರ್ಮೆಂಟ್ ಖಂಡಿತವಾಗ್ಲೂ ಅಲ್ಲ. ಸೊ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಒಬ್ಬ ಮಹಿಳೆ ಇನ್ನೊಬ್ಳಿಗೆ ಸಹಾಯ ಮಾಡಿ ಅವಳು ಮೇಲೆ ಬರಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ ವುಮೆನ್ ಎಂಪವರ್ಮೆಂಟ್ ಅಲ್ಲಿಗೆ ಒಂದು ಕರೆಕ್ಟ್ ಮೀನಿಂಗ್ ಕೊಡುತ್ತೆ ಅದಕ್ಕೆ. ಐ ಥಿಂಕ್ ಅವಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಒಂದು ಸಾಂಗ್ ಲೈನ್ ನಿಜ ಆಗುತ್ತೆ ಅಂತ ನನ್ನ ಒಂದು ಭಾವನೆ. And the third, Pragna Jain. Thank you so much for bringing an upcoming new Canadian and a young leader and the leader of today and tomorrow. It is people like Pragna Jain who are taking steps on not only on their behalf, not just because she's a girl or a woman, but on behalf of the new generation of Canadians, assimilating themselves into society and creating a space for themselves, making a name for themselves, and being an inspiration for others. It was very glad that I was here to listen to Pragna Jain. ಸೊ ಜಸ್ಟ್ ಮುಗೀತು ಪ್ರೋಗ್ರಾಮ್, ತುಂಬಾ ಚೆನ್ನಾಗಿ ಬಂತು, ಪರವಾಗಿಲ್ಲ ಒಂದ್ ತಕ್ಕ ಮಟ್ಟಿಗೆ ಮಾತಾಡಿದೀನಿ ಅಂತ ಅನ್ನಿಸ್ತು. ಐ ಆಮ್ ವೆರಿ ಹ್ಯಾಪಿ. ಈ ಇಬ್ರು ಗ್ರೇಟ್ ಮಹಿಳೆಯರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡಿದ್ದು ನನಗೆ ಒಂಥರ ತುಂಬಾ ಪ್ರೌಡ್ ಅನಿಸ್ತಾ ಇದೆ. ಇನ್ಫ್ಯಾಕ್ಟ್ ಇದೆಲ್ಲ ಸಿಕ್ಕಿದ್ದು ನನಗೆ ಯೂಟ್ಯೂಬ್ ಇಂದಾನೆ ಅಂತಾನೆ ಹೇಳ್ಬೋದು. ಯೂಟ್ಯೂಬ್ ಒಂದು ಸ್ಟಾರ್ಟ್ ಮಾಡಿ ಈ ಚಾನೆಲ್ ಇಂದ. ಸೊ ಹಾಗಾಗಿ ಅದರ ಒಂದು ಡೈರೆಕ್ಟ್ ಕ್ರೆಡಿಟ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೋಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಇಷ್ಟಪಟ್ಟು ಇಷ್ಟು ಒಂದು ಚಾನಲನ್ನ ನನ್ನ ಚಾನಲನ್ನು ಇಷ್ಟು ಬೆಳೆಸಿದ್ದೀರಾ. ಸೊ ಅದರಿಂದ ನನಗೆ ಈ ಒಂದು ಅವಕಾಶ ಸಿಕ್ತು. ನನ್ನನ್ನು ಯಾರೋ ಒಬ್ರು ರೆಕಗ್ನೈಸ್ ಮಾಡಿ ಈ ಒಂದು ಪ್ರೋಗ್ರಾಮಲ್ಲಿ ಒಂದು ಭಾಗವಹಿಸೋ ಅವಕಾಶ ಕೊಟ್ಟರು, ಒಂದೆರಡು ಮಾತಾಡೋ ಅವಕಾಶ ಕೊಟ್ಟರು. ಸೊ ಡೆಫಿನೆಟ್ಲಿ ಇದೆಲ್ಲನೂ ಆಗಿರೋದು ನನ್ನ ಚಾನಲಿಂದ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಂದ. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಒನ್ಸ್ ಅಗೇನ್ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವು ಗೃಹಿಣಿ ಆಗಿರ್ಬೋದು ಅಥವಾ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇರೋ ವರ್ಕಿಂಗ್ ವುಮನ್ ಆಗಿರ್ಬೋದು, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಐ ಥಿಂಕ್ ಅದೇ ಒಂದು ಅಚೀವ್ಮೆಂಟ್. ಐ ಥಿಂಕ್ ಆ ಒಂದು ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ ಅಂದರೆ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಬೋದು. ಸೊ ಚಿಯರ್ಸ್ ಟು ಆಲ್ ದ ವುಮೆನ್ಸ್.